ಪುತ್ತೂರು ಬೈಪಾಸ್ ರಸ್ತೆಯ ಬಂಗರ್ಕಾಯಿ ರಸ್ತೆ ಸಂಪೂರ್ಣವಾಗಿ ಡಾಮರೀಕರಣಗೊಂಡು ಇದೀಗ ಸಂಚಾರಕ್ಕೆ ಮುಕ್ತವಾಗಿದೆ. ಈ ಹಿನ್ನೆಲೆ ಪುತ್ತೂರು ಶಾಸಕರಾದ ಸಂಜೀವ ಮಟ್ಟಂದೂರು ಇಂದು ದೀಪ ಬೆಳಗಿಸಿ ರಸ್ತೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ನಗರಸಭೆ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ಆಗಬೇಕು ಅನ್ನುವ ನಮ್ಮ ಉದ್ದೇಶ ಇವತ್ತು ಸಾಕಾರಗೊಳ್ತಾ ಇದೆ. ಕಳೆದ 1 ವರ್ಷದಿಂದ ಯಡಿಯೂರಪ್ಪನವರು ಕೊಟ್ಟ ವಿಶೇಷ ಅನುದಾನದಲ್ಲಿ ಸುಮಾರು 2 ಕೋಟಿಯ ಅನುದಾನವನ್ನ ನಗರದ ಒಳಗೆ ಮಾಡಿದ್ದೇವೆ. ಅದರ ಜೊತೆಗೆ ನಗರಸಭೆಯ ಅನುದಾನ, ನಗರೋತ್ಥಾನ ಅನುದಾನ ಮತ್ತು 14ನೇ ಹಣಕಾಸಿನ ಅನುದಾನಗಳನ್ನು ಕ್ರೋಢೀಕರಿಸಿಕೊಂಡು ಪುತ್ತೂರು ನಗರದಲ್ಲಿ 20 ಕೋಟಿಗಿಂತಲೂ ಮಿಗಿಲಾಗಿ ನಮ್ಮ ಕಾಮಗಾರಿ ನಡೀತಾ ಇದೆ ಅಂದರು. ಇನ್ನು ಈ ವೇಳೆ ಜೀವನ್ದಾರ್ ಜೈನ್, ಪುತ್ತೂರು ನಗರ ಮಂಡಲ ಅಧ್ಯಕ್ಷರಾದ ಜಗನ್ನಿವಾಸ್ ರಾವ್, ವಿದ್ಯಾ ಆರ್ ಗೌರಿ, ವಿದ್ಯಾ ಬನ್ನೂರು ಹಾಗೂ ನಗರಸಭೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಂಪ್ಲೀಟ್ ಆಗಿದಲ್ಲ, ಏನು 100% ಆದ ರಸ್ತೆ ಆಗ್ಬೋದಲ್ಲ ಅಶೋಕನ್ನ ನೀರಿನ ಪರವತ್ತು ಯಾಕೆ ಸ್ವಾಗತ ಮಾಡಿದ್ದಾರೆ. ತುಂಬ ಜನ ಇದ್ದಾರೆ, ಎಲ್ಲ ಗೌರಿ ಅಕ್ಕ ಇದ್ದಾರೆ, ಅದೇ ರೀತಿ ಗೌರಿ ಅವರಿದ್ದಾರೆ. ಪತ್ರಕರ್ತರಿಗೂ ಹಾಗೂ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತಹ ನಮ್ಮ ಪಕ್ಷದ ನಗರಸಭೆಯ ವ್ಯಾಪ್ತಿಯಲ್ಲಿ ಇವತ್ತು 100ಕ್ಕೆ 100 ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತೇಳಿ ನಮ್ಮ ಆ ಒಂದು ಉದ್ದೇಶ ಇವತ್ತು ಸಾಕಾರಗೊಳ್ತಾ ಇದೆ. ಕಳೆದ 1 ವರ್ಷದಿಂದ ಯಡಿಯೂರಪ್ಪನವರು ಕೊಟ್ಟಂಥ ವಿಶೇಷ ಅನುದಾನದಲ್ಲಿ ಸುಮಾರು 2 ಕೋಟಿಯ ಕಾಮಗಾರಿಗಳನ್ನು ನಗರದ ಒಳಗಡೆ ಮಾಡಿದ್ದೇವೆ. ಅದರ ಒಟ್ಟಿಗೆ ನಗರಸಭೆಯ ಅನುದಾನ ಮತ್ತು ನಗರೋತ್ಥಾನದ ಅನುದಾನ, 14ನೇ ಹಣಕಾಸಿನ ಅನುದಾನ, ಹೀಗೆ ಬೇರೆ ಬೇರೆ ಅನುದಾನಗಳನ್ನು ಕ್ರೋಢೀಕರಿಸಿಕೊಂಡು ಲೋಕಸಭಾ ಸದಸ್ಯರ ಅನುದಾನ, ಬೇರೆ ಬೇರೆ ನಮ್ಮ MLCಗಳ ಅನುದಾನ, ಹೀಗೆ ಬೇರೆ ಬೇರೆ ಅನುದಾನವನ್ನು ಉಪಯೋಗಿಸಿಕೊಂಡು ಪುತ್ತೂರು ನಗರದಲ್ಲಿ ಇವತ್ತು ಸುಮಾರು 20 ಕೋಟಿಗಿಂತಲೂ ಮಿಗಿಲಾಗಿ ನಮ್ಮ ಕಾಮಗಾರಿಗಳು ನಡೀತಾ ಇದೆ.